ನಾಗಾರಾಧನೆ, ದೈವಾರಾಧನೆ, ದೇವತಾ ಆರಾಧನೆಯ ಮುಖೇನ ಪ್ರಕೃತಿಯನ್ನು ಆರಾಧಿಸುವ ಪುಣ್ಯ ನೆಲ ತುಳುನಾಡು. ಈ ನೆಲದಲ್ಲಿ 12 ತಿಂಗಳಿಗೂ ಮಹತ್ವವಿದೆ, ವಿಶೇಷ ಆಚರಣೆ ಇದೆ. ತುಳುನಾಡು ವಿಶೇಷ ಪರಂಪರೆಗಳ ನಾಡು. ಈ ಹಾಳೆ ಮರದ ಮಹತ್ವ ಮತ್ತು ಮೌಲ್ಯವನ್ನು ದಯಾನಂದ ಜಿ ಕತ್ತಲ್ ಸರ್ ಅವರು ತನ್ನ ಆಟಿ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಮಾತ್ರವಲ್ಲದೆ ಆಟಿ ಅಮಾಸೆ ಎನ್ನುವ ಸಾಕ್ಷ್ಯಚಿತ್ರವನ್ನು ತುಳುವ ಬಳ್ಳಿ ಪ್ರತಿಷ್ಠಾನದ ಮುಖೇನ ಸಮರ್ಪಿಸಿದ್ದಾರೆ ಎಂದು ಸಂಸದ ನಿವೃತ್ತ ಯೋಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ಮಂಗಳೂರಿನ ಶಕ್ತಿನಗರದ ತುಳುವಬೊಳ್ಳೆ ಸಭಾಂಗಣದಲ್ಲಿ ನಡೆದ ಆಟಿ ಅಮಾಸೆ ಕಿರು ತುಳು ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಸಾಕ್ಷ್ಯಚಿತ್ರದ ನಿರ್ದೇಶಕ ಅಭಿಷೇಕ್ ಅರ್ಕುಳ, ಛಾಯಾಗ್ರಹಣಗೈದ ತೇಜಸ್ ಚಿಮ್ನೂರು, ಸಂಗೀತ ನಿರ್ದೇಶಕ ನಿಶ್ಚಿತ್ ರಾಜ್ ಹಾಗೂ ನಟಿಸಿದ ಜಯ ಗುಜರನ್, ಜಯಂತಿ ಪೆರ್ಗಡೆ, ಮಾಸ್ಟರ್ ಚಿರಾಗ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಹಕರಿಸಿದ ಅಂಚೆ ಇಲಾಖೆಯ ಪೋಸ್ಟಲ್ ಅಸಿಸ್ಟೆಂಟ್ ಚೇತನ್ ಕುಮಾರ್ ಅವರನ್ನು ಗೌರವಿಸಲಾಯಿತು. ಸಾಕ್ಷ್ಯಚಿತ್ರದ ನಿರ್ಮಾಪಕ, ನಿರೂಪಕ ದಯಾನಂದ್ ಜಿ ಕತ್ತಲ್ ಸರ್ ಅವರು ಸ್ವಾಗತಿಸಿ ಅಭಿನಂದಿಸಿ, ಈ ಸಾಕ್ಷ್ಯಚಿತ್ರವು ತುಳುವ ಬೊಳ್ಳಿ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ, ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಎಂದರು. ಈ ಸಂದರ್ಭದಲ್ಲಿ ಕಾರ್ಪೊರೇಟರ್ ಕಿರಣ್ ಕುಮಾರ್, ನ್ಯಾಯವಾದಿ ರಾಮ್ ಪ್ರಸಾದ್, ಪಂಪದರ ಸಮಾಜ ಸಂಘದ ಅಧ್ಯಕ್ಷ ಪುರುಷೋತ್ತಮ ಗೋಳಿಪಲ್ಕೆ, ರಾಜ್ಯ ಜನಪದ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತೆ ಭವಾನಿಯಮ್ಮ, ಚಲನಚಿತ್ರ ನಿರ್ಮಾಪಕ ಹೇಮಂತ್ ಸುವರ್ಣ, ದೈವಪಾತ್ರಿ ಅಶೋಕ್ ಪೂಜಾರಿ ಉಪಸ್ಥಿತರಿದ್ದರು. ಕಾರ್ತಿಕ್ ಕೌಶಿಕ್ ಖುಷಿಯವರು ಪ್ರತಿಷ್ಠಾನದ ಧ್ಯೇಯಗೀತೆಯನ್ನು ಹಾಡಿದರು. ಪುರುಷೋತ್ತಮ ವಂದನಾರ್ಪಣೆಗೆ ಇದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.